ದೇಶದ ಅತ್ಯಂತ ಶ್ರೀಮಂತ ತಿರುಪತಿ ತಿಮ್ಮಪ್ಪನ ದೇಗುಲ ಇರುವ ತಿರುಪತಿಯಲ್ಲಿ ಆಘಾತಕಾರಿಯಾದಂತಹ ಒಂದು ಘಟನೆ ನಡೆದಿದೆ. ತಿರುಪತಿಯ ಹೃದಯ ಭಾಗದಲ್ಲಿರುವ ಶ್ರೀ ಗೋವಿಂದರಾಜಸ್ವಾಮಿ ದೇವಾಲಯದ ಗೋಪುರವನ್ನ ಏರಿದ ಕುಡುಕನೋರ್ವ ಅಲ್ಲಿ ಹೈಡ್ರಾಮಾ ಸೃಷ್ಟಿಸಿದ್ದು ಕಳಸಕ್ಕೆ ಹಾನಿ ಮಾಡುವುದಕ್ಕೆ ಯತ್ನಿಸಿದ್ದಾನೆ. ವಿಚಾರ ತಿಳಿದು ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ಪೊಲೀಸರು ಹಲವು ಗಂಟೆಗಳ ಕಾರ್ಯಾಚರಣೆ ನಡೆಸಿ ಆತನನ್ನ ಕೆಳಗಿಳಿಸಿ ಬಳಿಕ ಬಂಧಿಸಿದ್ದಾರೆ. ಶುಕ್ರವಾರ ಮಧ್ಯರಾತ್ರಿ ಈ ಘಟನೆ ನಡೆದಿದೆ. 42 ವರ್ಷದ ವ್ಯಕ್ತಿ ಕುಡಿದ ಅಮಲಿನಲ್ಲಿ ದೇಗುಲದ ಆವರಣದೊಳಗೆ ನುಗ್ಗಿ ಟಿಟಿಡಿ ದೇವಾಲಯದೊಳಗೆ ಗೋಪುರಗಳಲ್ಲೊಂದರ ಕಲಶವನ್ನ ಒಡೆಯಲು ಯತ್ನಿಸಿದ್ದು ಇದು ದೇಗುಲದ ಒಳಗೆ ಭಾರೀ ಭದ್ರತಾ ಲೋಪವಾಗಿರುವುದನ್ನು ಖಚಿತಪಡಿಸಿದೆ. ವಿಶ್ವವಿಖ್ಯಾತ ಅತ್ಯಂತ ಭದ್ರತೆಯ ದೇಶದ ಅತಿ ಶ್ರೀಮಂತ ದೇಗುಲ ಎನಿಸಿರುವ ತಿರುಪತಿ ದೇಗುಲ ಆವರಣದಲ್ಲಿರುವ ಈ ದೇಗುಲದಲ್ಲೇ ಈ ಕೃತ್ಯ ನಡೆದಿರುವುದಕ್ಕೆ ಅನೇಕರು ಅಚ್ಚರಿ ಜೊತೆಗೆ ಆಘಾತ ವ್ಯಕ್ತಪಡಿಸಿದ್ದಾರೆ. ಹೀಗೆ ದೇಗುಲದ ಗೋಪುರವೇರಿದ ವ್ಯಕ್ತಿಯನ್ನ ತೆಲಂಗಾಣದ ಪದ್ದಮಲ್ಲ ರೆಡ್ಡಿ ಗ್ರಾಮದ ನಿವಾಸಿ ಕುಟ್ಟಡಿ ತಿರುಪತಿ ಎಂದು ಗುರುತಿಸಲಾಗಿದೆ. ಈ ವ್ಯಕ್ತಿ ತನ್ನ ಕುಟುಂಬದೊಂದಿಗೆ ತಿರುಪತಿಗೆ ಸ್ಥಳಾಂತರಗೊಂಡು ದಿನಗೂಲಿ ಕಟ್ಟಡ ನಿರ್ಮಾಣ ಕಾರ್ಮಿಕನಾಗಿ ಕೆಲಸ ಮಾಡ್ತಾ ಇದ್ದ. ಶುಕ್ರವಾರ ರಾತ್ರಿ ವಿಪರೀತ ಕುಡಿತ ಮತ್ತಿನಲ್ಲಿ ತಿರುಪತಿಯಲ್ಲಿ ಇತರ ಭಕ್ತರೊಂದಿಗೆ ಬೆರೆತು ಗೋವಿಂದರಾಜಸ್ವಾಮಿ ದೇವಸ್ಥಾನವನ್ನ ಈತ ಪ್ರವೇಶಿಸಿದ್ದಾನೆ. ಸ್ವಲ್ಪ ಸಮಯದ ಬಳಿಕ ಅವನು ನಾದಿಮಿ ಗೋಪುರವನ್ನ ಏರುವಲ್ಲಿ ಯಶಸ್ವಿಯಾಗಿದ್ದಾನೆ. ಅಲ್ಲದೆ ದೊಡ್ಡ ಕೋಲನ್ನ ಬಳಸಿ ಗೋಪುರದ ಮೇಲಿನ ಕಲಶವನ್ನ ಒಡೆಯುವುದಕ್ಕೂ ಕೂಡ ಮುಂದಾಗಿದ್ದಾನೆ. ನಾದಿಮಿ ಗೋಪುರದ ಮೇಲೆ ಅನುಮಾನಾಸ್ಪದ ವ್ಯಕ್ತಿಯೊಬ್ಬ ದೇಗುಲದ ಕಲಶವನ್ನ ಒಡೆಯಲು ಪ್ರಯತ್ನಿಸಿರುವುದನ್ನು ಗಮನಿಸಿದಂತಹ ಟಿಟಿಡಿ ಜಾಗೃತ ದಳ ಮತ್ತು ಭದ್ರತಾ ಸಿಬ್ಬಂದಿ ತಕ್ಷಣವೇ ಜಾಗೃತ ದಳ ಮತ್ತು ಭದ್ರತಾ ಸಿಬ್ಬಂದಿ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಅವರು ತಿರುಪತಿ ಪೂರ್ವ ಪೊಲೀಸರು ಮತ್ತು ಸ್ಥಳೀಯ ಅಗ್ನಿಶಾಮಕ ದಳದ ಸಿಬ್ಬಂದಿಗೆ ಮಾಹಿತಿ ನೀಡಿ ನಂತರ ತಿರುಪತಿ ಪೂರ್ವ ಪೊಲೀಸ್ ಅಧಿಕಾರಿಗಳು ಮತ್ತು ಅಗ್ನಿಶಾಮಕ ದಳದ ಸಿಬ್ಬಂದಿ ಗೋವಿಂದರಾಜಸ್ವಾಮಿ ದೇವಸ್ಥಾನದ ಆವರಣಕ್ಕೆ ಆಗಮಿಸಿ ಏಣಿಗಳ ಸಹಾಯದಿಂದ ಗೋಪುರವನ್ನು ಏರಿದ್ದಾರೆ. 3 ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆಸಿದ ನಂತರ ದೇಗುಲ ಏರಿದಂತಹ ಕುಟ್ಟಡಿ ತಿರುಪತಿಯನ್ನ ಗೋಪುರದಿಂದ ಕೆಳಗಿಳಿಸಿ ವಶಕ್ಕೆ ಪಡೆದು ವಿಚಾರಣೆಗಾಗಿ ತಿರುಪತಿ ಪೂರ್ವ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಘಟನೆಗೆ ಸಂಬಂಧಿಸಿ ಟಿಟಿಡಿ ಪತ್ರಿಕಾ ಪ್ರಕಟಣೆ ಮೂಲಕ ಮಾಹಿತಿ ನೀಡಿದೆ. ತಿರುಪತಿ ಎಂದು ಗುರುತಿಸಲಾದ ವ್ಯಕ್ತಿಯೊಬ್ಬರು ಶುಕ್ರವಾರ ರಾತ್ರಿ ಇತರ ಭಕ್ತರೊಂದಿಗೆ ಬೆರೆತು ಗೋವಿಂದರಾಜಸ್ವಾಮಿ ದೇವಸ್ಥಾನವನ್ನು ಪ್ರವೇಶಿಸಿದ್ದಾರೆ. ನಂತರ ಆತ ತಾತ್ಕಾಲಿಕ ಡೇರೆಯ ಮೇಲೆ ಹತ್ತಿ ನಾದಿಮಿ ಗೋಪುರವನ್ನ ಏರುವಲ್ಲಿ ಯಶಸ್ವಿಯಾಗಿದ್ದಾನೆ. ಜಾಗೃತ ಸಿಬ್ಬಂದಿ ಅವನ ಅನುಮಾನಾಸ್ಪದ ಚಟುವಟಿಕೆಗಳನ್ನು ಗಮನಿಸಿ ತಕ್ಷಣ ಪೊಲೀಸ್ ಮತ್ತು ಅಗ್ನಿಶಾಮಕ ಇಲಾಖೆಗೆ ಮಾಹಿತಿ ನೀಡಿ ಪೊಲೀಸ್ ಸಿಬ್ಬಂದಿ ಗೋವಿಂದರಾಜಸ್ವಾಮಿ ದೇವಸ್ಥಾನಕ್ಕೆ ತಲುಪಿ ಅವನನ್ನು ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದರು ಎಂದು ಟಿಟಿಡಿ ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ. ಇನ್ನು ದೇಶದ ಅತ್ಯಂತ ಭದ್ರತೆ ಇರುವಂತಹ ದೇಗುಲದಲ್ಲಿ ಈ ರೀತಿ ಘಟನೆ ನಡೆದಿರುವುದಕ್ಕೆ ರಾಜ್ಯಾದ್ಯಂತ ಜನ ಆಘಾತ ವ್ಯಕ್ತಪಡಿಸಿದ್ದಾರೆ. அது மேல உள்ளதுடா